ದಕ್ಷಿಣ ಕನ್ನಡಕ್ಕೆ ಬರಗಾಲ ಬರುತ್ತಾ ಅನ್ನುವಂತಹ ಆತಂಕ ಎದುರಾಗಿದೆ. ಯಾಕಂತಂದ್ರೆ ನಾವು ಇರುವಂತಹದ್ದು ನೇತ್ರಾವತಿಯ ಪವಿತ್ರ ತಟ, ನೇತ್ರಾವತಿಯ ಸ್ನಾನಘಟ್ಟದ ಮುಂಭಾಗದಲ್ಲಿ. ಇದೀಗ ಸ್ನಾನಘಟ್ಟದ ಮುಂಭಾಗದ ಎದುರು ಭಾಗದ ದೃಶ್ಯಾವಳಿಯನ್ನ ತಾವು ಈಗ ಗಮನಿಸ್ತಾ ಇದ್ದೀರಿ. ಇಲ್ಲಿ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಒಂದು ಅಣೆಕಟ್ಟಿದೆ. ಅಣೆಕಟ್ಟಿನ ಕೆಳಭಾಗದಿಂದ ನೀರು ಹರಿದು ಬರ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಿ. ಪುಣ್ಯಕ್ಕೆ ಇದು ಜೂನ್ 24ರ ರಾತ್ರಿ ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀರಿದೆ. ಆದ್ರೆ ನಾವೀಗ ನಿಮಗೊಂದು ತೋರಿಸಬೇಕು. ನಾವೇ ಕಳೆದ ವರ್ಷ ಅಂದ್ರೆ 2025 ಮೇ 25ರಂದು ವರದಿ ಮಾಡಿದ್ವಿ. ಧರ್ಮಸ್ಥಳದ ನೇತ್ರಾವತಿ ಉಕ್ಕಿ ಹರಿತಾ ಇದ್ದಾಳೆ. ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ನಾವಿದ್ದೇವೆ. ಇಲ್ಲಿ ಯಾತ್ರಾರ್ಥಿಗಳು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ರೂ ಜೊತೆಗೆ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂತದನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಿ. ಸ್ನಾನಘಟ್ಟದಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಸ್ನಾನಘಟ್ಟದ ದೃಶ್ಯಾವಳಿಗಳು. ಏಕಾಏಕಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವುದಕ್ಕೆ ಈ ಒಂದು ಮೆಟ್ಟಿಲುಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಯಾಕಂತಂದ್ರೆ ಇವತ್ತು ಮುಂಜಾನೆ ಇಷ್ಟು ಇರಲಿಲ್ಲ. ಕೆಳಭಾಗದಲ್ಲಿದ್ದಂಥ ನೀರು ಏಕಾಏಕಿ ಈಗ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂಥದ್ದು. ಮೇಲ್ಭಾಗದಲ್ಲಿರ್ತಕ್ಕಂತಹ ಅಣೆಕಟ್ಟು ಅದು ಮುಳುಗಡೆ ಆಗಿದೆ. ಆ ಮುಳುಗಡೆಯಾಗಿ ನೀರು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಆ ವರದಿಯಲ್ಲಿ ಮಾಡಿದಂಥ ಸಂದರ್ಭ ಇಲ್ಲೆಲ್ಲ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿತ್ತು. ಆವತ್ತಿನ ವರದಿ ಮಾಡಿದ ಅಂದ್ರೆ 1 ವರ್ಷ 13 ತಿಂಗಳುಗಳ ಹಿಂದೆ ಇಲ್ಲಿ ಹೇಗಿತ್ತು ಪರಿಸ್ಥಿತಿ, ಈ ಸಲ ಮೇ ಅಲ್ಲ ಜೂನ್ 25 ಆದ್ರೂ ಸರಿಯಾದ ಮಳೆ ಬಂದಿಲ್ಲ ಅನ್ನುವಂಥದ್ದು ಆತಂಕಕಾರಿ ವಿಷಯ. ಈಗ ಜೂನ್ 25 2026ರ ಪರಿಸ್ಥಿತಿ ಇದು ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಬಗ್ಗೆ ನಮ್ಮ ಸ್ಥಳೀಯರು ತುಂಬಾ ಜನ ಇಲ್ಲಿದ್ದಾರೆ. ಯಾಕಂದ್ರೆ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರುವಂತಹ ಶೌರ್ಯ ತಂಡದ ಪ್ರತಿನಿಧಿಗಳು ಇಲ್ಲಿದ್ದಾರೆ. ಅವ್ರ ಹತ್ರ ಈ ಒಂದು ಮಳೆ ಬಂದಿದ್ಯಾ, ಹೇಗೆ ಇತ್ತು, ಈ ಸಲದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದ್ರ ಮಾತಾಡ್ಸೋಣ. ಸರ್, ಮಳೆಯ ಸಮಸ್ಯೆ ಈ ಸಲ ಹೌದು, ಹೇಗಿದೆ ಮಳೆ? ಆಕ್ಚುಲಿ ಈ ಸರಿ ಸ್ವಲ್ಪ ಮಳೆ ಕಡಿಮೆ. ಅಂದ್ರೆ ಹೋದ ಸರಿ ಮೇ ಸಂದರ್ಭದಲ್ಲಿ ಇಲ್ಲಿ ನೇತ್ರಾವತಿ ನದಿಯಲ್ಲಿ ಪೂರ್ಣವಾಗಿ ನೀರು ಆವರಿಸಿತು, ಅಂದ್ರೆ ಇಲ್ಲಿವರೆಗೆ ಬಂದಿತ್ತು. ಈ ಸರಿ ಸ್ವಲ್ಪ ನೀರಿನ ಇದು ಕಡಿಮೆ ಆಗಿದೆ. ಮತ್ತೆ ಮತ್ತೆ ಬೇರೆ ವ್ಯವಸ್ಥೆಯಲ್ಲಿ ಇಲ್ಲಿ ಕ್ಲೀನ್ ಇದೆ. ಈ ಸಲ ಮಳೆ ಈ ಸಲ ಮಳೆ ಕಡಿಮೆ ಆಗಿದೆ. ಲಾಸ್ಟ್ ಇಯರ್ ಮೇಯಿಂದಾನೇ ಜಾಸ್ತಿ ಮಳೆ ಬರ್ತಾ ಇತ್ತು. ಬಹಳ ಕಮ್ಮಿ ಈ ಸಲ, ಬಹಳ ಕಮ್ಮಿ ಅಂದ್ರೆ ಬಹಳ ಕಮ್ಮಿ ಮಳೆ. ಇಲ್ಲದ್ರೆ ನೀರೆಲ್ಲ ಇಲ್ಲಿವರೆಗೆ ಬರ್ತಿತ್ತು. ಈ ಸಲ ಏನು ಇಲ್ಲದ ಹಾಗೆ ಆಗಿದೆ. ಹೇಗಿದೆ ಅಕ್ಕ? ವರ್ಷ ಈ ಸರ್ತಿ ಕಡಿಮೆ. ಅಣಿದಾತಿ ನೀರಿನ ಪ್ರಭಾವ ಈ ಸರ್ತಿ ಇದ್ದಿ ಸುಮಾರು ಕಡಿಮೆ. ನನ್ನದ ಸಂದರ್ಭ ಗೊತ್ತಿಜ್ಜಿ ವರ್ಷದ ಬರಡು ಕಷ್ಟ ಆಪುಂಡು. ಬರ್ಸ ಬತ್ತನೇ ಇದ್ದೆ, ಈ ಸರ್ತಿ ಕಮ್ಮಿ ಉಂಡು. ನನ್ನ ಬರ್ಸ ಬರೋಡು ಜಾಸ್ತಿ ಆಗ ಮಳೆ ಕಮ್ಮಿ ಸರ್ ಈ ಸಲ. ಇನ್ನು ಸಹ ಬರಬೇಕು ಮಳೆ, ಸಾಕಾಗ್ಲಿಕ್ಕಿಲ್ಲ. ನೀರು ಕಡಿಮೆ ಉಂಟು ಬಾವಿಯಲ್ಲಿ ನಮಗೆ. ಕಳೆದ ಸಲ ಮಳೆ ಮಾರ್ಚ್ ಅಲ್ಲಿ ಬಂದಿದೆ, ಈ ಸಲ ಜೂನ್ ನಲ್ಲಿ ಲಾಸ್ಟ್ಗೆ ಬಂದಿರುತ್ತೆ. ಇವತ್ತೇ ಲಾಸ್ಟ್ ಫಸ್ಟಿಗೆ ಮಳೆ ಬರುವುದು. ತುಂಬಾ ಕಡಿಮೆ ಆಗಿದೆ. ಅದೇ ಹೇಗುಂಟು ಮಳೆ? ಇವತ್ತು ಸ್ವಲ್ಪ ಮಳೆ ಬಂದಿದೆ ಸರ್. ಮತ್ತೆ ಮಳೆ ಬರುವ ಟೈಮಲ್ಲಿ ಮಳೆ ಬಂದ್ರೆ ಒಳ್ಳೇದು ಬೆಳೆಗೆ ಎಲ್ಲ. ಹಾಗೆ. ನಮಸ್ತೆ ಸರ್. ಪ್ರತಿ ವರ್ಷ ನಾವು ಇಲ್ಲಿ ಬಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇವೆ. ಆರೋಗ್ಯ ಇಲಾಖೆಯಿಂದ ಪಂಚಾಯತ್ನವರು ಪ್ರತಿ ವರ್ಷನೂ ಇಲ್ಲಿ ಕಾರ್ಯಕ್ರಮ ಇಡ್ತಾರೆ. ಅದರೊಟ್ಟಿಗೆ ವಿಪತ್ತಿನವರು ಕೂಡ, ನಾವು ಕೂಡ ಅವರೊಟ್ಟಿಗೆ ಆದಷ್ಟು ನಮ್ಮಿಂದ ಆದಷ್ಟು ನಾವು ಮಾಡ್ತೇವೆ, ಜನಗಳಿಗೆ ತಿಳಿಸ್ತಾ ಇರ್ತೇವೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನೆಲ್ಲ ನೀಡ್ತಾ ಇರ್ತೇವೆ. ಮಳೆ ಇಲ್ಲ ಸರ್, ತುಂಬಾ ಕಷ್ಟ ಆಗ್ತಾ ಉಂಟು. ಒಬ್ರು ವರದಿಗಾರರಿದ್ದಾರೆ, ಜಿಲ್ಲಾ ವರದಿಗಾರರು. ನಮಸ್ಕಾರ ಸರ್. ಈಗ ನಮ್ಮೂರು ಅಂತಂದ ಕೂಡಲೇ ಬಹಳ ದೊಡ್ಡ ಮಟ್ಟಿನ ಮಳೆ ಆಗುವಂತಹ ಪ್ರದೇಶ. ಕಳೆದ ಬಾರಿ ಮೇ ಅಲ್ಲಿ ಇಲ್ಲಿ ಫುಲ್ ಆಗಿತ್ತು. ಇನ್ನೂ ಕೂಡ ನೀರು ಕರೆಕ್ಟ್ ಆಗಿ ಬಂದಿಲ್ಲ. ಏನ್ ಹೇಳ್ತೀರಿ? ಆಕ್ಚುಲಿ ಮಳೆ ಆಗ್ಬೇಕಾಗಿತ್ತು. ಜೂನ್ ತಿಂಗಳಲ್ಲೇ ಮಳೆ ಸ್ಟಾರ್ಟ್ ಆಗ್ತದೆ. ಮಳೆ ಆದ್ರೆ ಏನಂದ್ರೆ ನೀರ್ ಬರ್ತೀವಿ, ಸಾಕಷ್ಟು ಭಕ್ತಾದಿಗಳು ಬರ್ತಾರ. ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಸಾಕಷ್ಟು ಮಂಜುನಾಥ್ ಅವ್ರ ದರ್ಶನಕ್ಕೆ ಭಕ್ತಾದಿಗಳು ಬರ್ತಾರ. ನಿಜಕ್ಕೂ ಬಂದಂತ ಭಕ್ತಾದಿಗಳು ಇಲ್ಲೇನದಂದ್ರ ಸ್ನಾನ ಮಾಡಿ ನಾವಂದ್ರೆ ದೇವ್ರ ದರ್ಶನ ಪಡಿತಾರ. ಆದ್ರೆ ಮಳೆ ಬಂದ್ರ ಈ ಒಂದು ಸಮಸ್ಯೆ ಆಗ್ತಿಲ್ಲ. ಈ ವರ್ಷ ಮಳೆ ಕೊರತೆಯಿಂದ ನಿಜಕ್ಕೂ ನೀರು ಕೂಡ ಏನೋ ಕಡಿಮೆ ಇದೆ. ಹೀಗಾಗಿ ಸಾಕಷ್ಟು ಕಡೆಯಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದ್ರ ಈ ಭಾಗ ಅಷ್ಟೇ ಅಲ್ಲೇ ಗೊತ್ತು, ರಾಜ್ಯಾದ್ಯಂತ ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳ ಸೃಷ್ಟಿ ಆಗ್ತಾ ಇದೆ. ಆದ್ರೆ ಈ ಪುಣ್ಯ ಕ್ಷೇತ್ರದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಆ ಭಕ್ತಾದಿಗಳಿಗೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಏನು ಸ್ನಾನ ಮಾಡಕ್ ಬರ್ತಾರ ಪವಿತ್ರ ಜಲಕುಂಡದಲ್ಲಿ, ಅಲ್ಲೆಲ್ಲೋ ಒಂದ್ ಕಡೆ ನೀರಿನ ಕೊರತೆ ಎದ್ ಕಾಣ್ತದೆ ಅಂತ ಹೇಳ್ಬೋದು ಸರ್. ನಿಮ್ಮ ಪೂರ್ತಿ ಹೆಸರು? ಮಲ್ಲಿಕಾರ್ಜುನ್ ಮರ್ಕಲೆ. ಎಲ್ಲಿಂದ ಸರ್? ಬೀದರ್. ಬೀದರ್. ಇದು ನಮ್ಮ ಊರಿನ ಪರಿಸ್ಥಿತಿ. ಇನ್ನಾದ್ರೂ ಮಳೆ ಬರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೇನೆ. ಯಾಕಂತಂದ್ರೆ ರೈತರ ಗೋಳು ಕೇಳೋದಕ್ಕೆ ಆಗೋದಿಲ್ಲ. ಜೊತೆಗೆ ಮುಂದಿನ ದಿನಗಳಲ್ಲಿ ಬರ ಬರುವಂತಹ ಸಾಧ್ಯತೆಯೂ ಕೂಡ ಇದೆ.
ಆದ್ರಿಂದ ಬರ ಪೀಡಿತ ನಾಡು ದಕ್ಷಿಣ ಕನ್ನಡ ಆಗದಿರಲಿ ಅನ್ನುವಂತಹ ಆಶಯದೊಂದಿಗೆ, ನೇತ್ರಾವತಿ ಮತ್ತೊಮ್ಮೆ ತುಂಬಿ ತುಳುಕ್ಲಿ ಅನ್ನುವಂತಹ ಆಶಯದೊಂದಿಗೆ, ವಿಶೇಷವಾದಂಥ ಪ್ರಾರ್ಥನೆಯೊಂದಿಗೆ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ. ಶ್ರೇಯಾ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ನೇತ್ರಾವತಿ.